ಮಳೆಗಾಲದ ಪೂರ್ವ ತಯಾರಿ ಕಾಮಗಾರಿಗಳ ಬಗ್ಗೆ ಈಗಾಗಲೇ ಭಾರತೀಯ ಜನತಾ ಪಾರ್ಟಿಯ ಸದಸ್ಯರೆಲ್ಲ ಸೇರಿ ಮನವಿಯನ್ನು ಪೌರಾಯುಕ್ತರ ಮುಖಾಂತರ ಆಡಳಿತಾಧಿಕಾರಿ ಆಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ ಕಳಿಸುವಂಥ ಕೆಲಸವನ್ನು ಮನವಿಯನ್ನು ಕೊಡ್ತಾ ಇದ್ದೇವೆ. ಕಳೆದ 1 ವರ್ಷಗಳಿಂದ ಪುತ್ತೂರು ನಗರಸಭೆಯಲ್ಲಿ ಆಡಳಿತಾಧಿಕಾರಿ ನೇಮಕ ಆಗಿದೆ. ಕೆಲಸ ಕಾರ್ಯಗಳ ಬಗ್ಗೆ ನಾವು ಈಗಾಗಲೇ ಆಡಳಿತಾಧಿಕಾರಿಯಾಗಿರುವಂಥ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಆ ರೀತಿ ಶೀಘ್ರ ರೀತಿಯಲ್ಲಿ ಕೆಲಸ ಕಾರ್ಯಗಳು ಆಗಬೇಕು. ಬೇರೆ ಬೇರೆ ಸ್ವಚ್ಛತೆ, ಚರಂಡಿ, ಅಪಾಯಕಾರಿ ಮರ ತೆರವುಗಳ ಬಗ್ಗೆ ಕ್ರಮವಹಿಸಿಕೊಳ್ಬೇಕು. ಈಗಾಗಲೇ ರಸ್ತೆ ಸಾರ್ವಜನಿಕರಿಂದ ಭಾಳಷ್ಟು ದೂರುಗಳು ಬರ್ತಾ ಇದೆ, ಗಿಡಗಂಟಿಗಳು ಕಟ್ ಮಾಡ್ತಾ ಇಲ್ಲ ಅಂತ. ಅದಕ್ಕೆ ಶೀಘ್ರ ಸ್ಪಂದನೆಯನ್ನು ಕೊಡಬೇಕು. 15ನೇ ಹಣಕಾಸು ಯೋಜನೆ, ಕೇಂದ್ರ ಸರ್ಕಾರದ 15ನೇ ಹಣಕಾಸು ಯೋಜನೆ ಬಗ್ಗೆ ಶೀಘ್ರದಲ್ಲಿ ಕ್ರಿಯಾ ಯೋಜನೆ ತಯಾರಿಸಿ ಸದಸ್ಯರ ವಿನಂತಿ ಮೇರೆಗೆ ಅವರವರ ವಾರ್ಡ್ಗಳಲ್ಲಿ ಕಾಮಗಾರಿಗಳನ್ನು ತಗೊಂಡು ವಿನಂತಿ ಮೇರೆಗೆ ಶೀಘ್ರ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಕ್ರಿಯಾ ಯೋಜನೆ ತಯಾರಿಸಿ ಟೆಂಡರ್ ಕರಿಬೇಕು. ಬಜೆಟಿನಲ್ಲಿ ಏನು ವಾರ್ಡ್ಗಳಿಗೆ ಕಾಮಗಾರಿಗಳಿಗೆ ಸದಸ್ಯರಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ದೀರಾ, ಆ ಪ್ರಕಾರ ಬಜೆಟಿನಲ್ಲಿ ನಗರಸಭಾ ನಿಧಿಯಿಂದ ಅನುದಾನವನ್ನು ದೊರಕಿಸಿಕೊಡಬೇಕು. ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಮಳೆಗಾಲದಲ್ಲಿ ಭಾಳಷ್ಟು ನಗರ ವ್ಯಾಪ್ತಿಯೊಳಗೆ ಹೊಂಡಗಳು ಬಿದ್ದಿದೆ. ಅದಕ್ಕೆ ಹೊಂಡಗಳನ್ನು ಮುಚ್ಚುವಂಥ ಕೆಲಸ ಶೀಘ್ರದಲ್ಲಿ ಆಗಬೇಕು. ಜಲಸಿರಿಯ ಸಮಸ್ಯೆಗಳನ್ನು ಶೀಘ್ರ ತೀರ್ಮಾನ ಮಾಡಬೇಕು. ಎಲ್ಲ ಬೇಡಿಕೆಗಳು ಇದೆ. ಅದಲ್ಲದೆ ವಿಶೇಷವಾಗಿ ಜಿಲ್ಲಾಧಿಕಾರಿ ಅಥವಾ ಜಿಲ್ಲಾಧಿಕಾರಿ ಸೂಚಿಸಿದ ವ್ಯಕ್ತಿಯ ಮುಖಾಂತರ, ಅಧಿಕಾರಿಯ ಮುಖಾಂತರ ತಿಂಗಳಿಗೊಂದು ಸಾಮಾನ್ಯ ಸಭೆಯನ್ನು ಕರಿಬೇಕು. ಯಾವುದೇ ಸದಸ್ಯರ ಈಗಾಗಲೇ ಅವಧಿ 1 ವರ್ಷ 2 ತಿಂಗಳು ಮುಗಿತಾ ಬಂದಿದೆ. ನಮಗೆ ನಗರಸಭಾ ಸದಸ್ಯರು ಊರ್ಜಿತದಲ್ಲಿದ್ದಾರೆ. ಖಂಡಿತವಾಗಿ ಸಾಮಾನ್ಯ ಸಭೆಯಲ್ಲಿ ಕರೆಯುವಂಥ ಅವಕಾಶ ಇದೆ, ಅದನ್ನು ಕರಿಬೇಕು ಅಂತ ಕೂಡ ನಾವು ಈ ಸಂದರ್ಭದಲ್ಲಿ ಏನೇನಿದೆ ಅದನ್ನೆಲ್ಲ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಿ ನಾನು ಇದನ್ನು ಮುಂದಿನ ಇದರಲ್ಲಿ ತಿಳಿಸ್ತೇನೆ. ಮತ್ತು ಸಾಮಾನ್ಯ ಸಭೆ ಇದು ಮಾಡಲಿಕ್ಕೆ ಹೇಳಿದರೆ ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳೊಟ್ಟಿಗೆ ಚರ್ಚಿಸಿ ಅವರು ಸೂಚಿಸುವಂತಹ ಅಧಿಕಾರಿಗಳೊಟ್ಟಿಗೆ ಸೇರಿ ಇಲ್ಲಿ ಸಭೆಯನ್ನು ನಡೆಸಲಿಕ್ಕೆ ಕ್ರಮ ತಗೊಳ್ತೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.